ಪಟ್ಲರು ಬಹಳಷ್ಟು ಬ್ಯುಸಿ ಇರ್ತಾರೆ, ಬ್ಯುಸಿ ಮ್ಯಾನ್, ಯಕ್ಷಗಾನದ ಬ್ಯುಸಿ ಮ್ಯಾನ್ ಅಂತ ಹೇಳಿದ್ರೆ ಅದು ಪಟ್ಲರು ಅಂತೇಳಿ ಟ್ಯಾಗ್ಲೈನ್. ಹೊರದೇಶದಲ್ಲಿ ಬಹಳಷ್ಟು ಶೋಗಳು, ದೇಶ ವಿದೇಶಗಳಲ್ಲೂ ಕೂಡ. ಜೊತೆಗೆ ಬೆಳಗಾದರೆ ಗಾನನಾಟ್ಯ ವೈಭವ, ಯಕ್ಷಗಾನ ಕಾರ್ಯಕ್ರಮಗಳು, ಈ ರೀತಿಯ ಕಾರ್ಯಕ್ರಮ ಫುಲ್ ಬ್ಯುಸಿ ಆಗಿರ್ತಾರೆ ಸರ್. ಇವೆಲ್ಲದರ ಜೊತೆ ತಮ್ಮ ಒಂದು ಪರ್ಸ್ನಲ್ ಲೈಫು, ಖಾಸಗಿ ಜೀವನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅನ್ನೋ ಪ್ರಶ್ನೆ, ಜೊತೆಗೆ ತಮ್ಮ ಒಂದು ದಾಂಪತ್ಯ ಜೀವನ, ಧರ್ಮಪತ್ನಿ ಜೊತೆಗೆ ಮಕ್ಕಳು, ಆ ಒಂದು ಫೋಟೋ ಬರ್ತಾ ಇದೆ. ಎಸ್ ಸರ್, ಏನು ಹೇಳ್ತೀರಾ? ಇಲ್ಲ, ಟೈಮ್ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನನ್ನ ಮಿಸ್ಸಸ್ ಪ್ರೆಗ್ನೆಂಟ್ ಆದ ಸಂದರ್ಭದಲ್ಲಿ, ಎರಡನೇ ಪ್ರೆಗ್ನೆಂಟ್ ಆದಂಥ ಸಂದರ್ಭದಲ್ಲಿ ಮಗಳು, ಹೌದು, ನಾನು ಸ್ವಲ್ಪ 1.5 ಗಂಟೆಗೆ ಕಟೀಲು ಮೇಳದಲ್ಲಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿ 1.5 ಗಂಟೆ ನಂತರ ನನಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ತಗೊಂಡದ್ದು ನಾನು. ಆಮೇಲೆ ಡೆಲಿವರಿ ಆದ ನಂತರವೂ ನಾನು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಯಾಕಂತ ಹೇಳಿದ್ರೆ ನನಗೆ ಜಾಸ್ತಿ ನಿದ್ದೆ ಕೆಟ್ಟರೆ, ಹೆಲ್ತ್ ಅಂದರೆ ಸ್ವಲ್ಪ ಪೈಲ್ಸ್ ಪ್ರಾಬ್ಲಮ್ ಇತ್ತು ನನಗೆ. ನಿದ್ದೆ ಕೆಡಬಾರ್ದು ಅಂತ ಡಾಕ್ಟರ್ ಹೇಳ್ತಾ ಇದ್ರು, ಅದಕ್ಕೆ ಹೀಟ್ ಆಗಬಾರ್ದು ಬಾಡಿ ಅಂತ. ನಿದ್ದೆ ಕೆಟ್ಟರೆ ಹೀಟ್ ಆಗುತ್ತೆ, ಇಂಥ ಸಮಸ್ಯೆಗಳೆಲ್ಲ ಇತ್ತು. ಮತ್ತು ಮನೆಯಲ್ಲಿ ಯಾರು ಇರಲಿಲ್ಲ ಅವ್ರು ನಮ್ಮ ಮಂಗಳೂರಲ್ಲಿರುವಾಗ. ಇಂಥದ್ದನ್ನು ಹೇಳುವಾಗ ಅದೇ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಯಿತು. ಅಂದರೆ ಕೆಲವರು ನನ್ನನ್ನು ಅಪೇಕ್ಷೆ ಪಡೋದು 2 ಗಂಟೆ ನಂತರದ ಭಾಗವತಿಕೆಗೆ, ನೀವು ದೇವಿ ಪ್ರತ್ಯಕ್ಷಕ್ಕೆ ಕೂತ್ಕೊಳ್ಬೇಕು, ಚಂಡಮಂಡಲಕ್ಕೆ ಕೂತ್ಕೊಳ್ಬೇಕು, ಇಂಥದ್ದೆಲ್ಲ ಕೆಲವು ಅಪವಾದಗಳು ಬಂತಾವ. 1 ಗಂಟೆ ಕುಳಿದು ಪೂಪೆ, ಅರ್ಧ ಗಂಟೆ ಪದ್ಯ ಅನ್ಪಿ, ಹೀಗೆ ಹಾಗೆ ಅಂತ. ಅದು ನನ್ನ ಪರ್ಸನಲ್ಗೆ ನನಗೆ ತುಂಬ ನನಗೆ ಇಲ್ಲಿ ಟೈಮ್ ಕೊಡ್ಲಿಕ್ಕೂ ಆಗಲ್ಲ, ಹಗಲಲ್ಲೂ ಬ್ಯುಸಿ ಇರ್ತೇನೆ. ಇಂಥದ್ದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಆದರೆ ಈಗ ಅದನ್ನು ಕಡ್ಡಾಯ ಮಾಡಿದ್ದೇನೆ. 2 ಗಂಟೆ ನಂತರ, ರಾತ್ರಿ 2 ಗಂಟೆ ನಂತರ ನಾನು ಯಾವುದೇ ಕಾರ್ಯಕ್ರಮಗಳನ್ನು ಒಪ್ಕೊಳ್ಳಲ್ಲ. ಈಗ ಪಾವಂಜೆ ಮೇಳ ನಾನು ಕಾಲಮಿತಿಗೆ ಬಂದದ್ದೇ ಅದಕ್ಕೋಸ್ಕರನೇ. ಪಾವಂಜೆಯಲ್ಲಿ ನಾನು ಮಾತಾಡುವಾಗಲೂ ಆಡಳಿತ ಮಂಡಳಿ ರಿಕ್ವೆಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಬೆಳಗಿನವರೆಗಿನ ಆಟ ನಾವು ತಗೊಳ್ಳೋದೇ ಇಲ್ಲ. 12:30 1 ಗಂಟೆ ಒಳಗೆ ನಮ್ಮ ಯಕ್ಷಗಾನ ಫಿನಿಶ್ ಆಗುತ್ತೆ. ನನಗೆ ಅಂದ್ರೆ ರೆಸ್ಟ್ ಸಿಕ್ಕಲ್ಲ ಇಲ್ಲದಿದ್ರೆ. ನಮ್ಮ ಹೆಲ್ತ್ಗೆ ನಾವೇ ಹೊಣೆ ಅಲ್ಲ. ಅಂದ್ರೆ ಆ ಕಟೀಲು ಮೇಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಎಷ್ಟೇ ದೂರ ಹೋದ್ರು, ಮುಂಬಯಿಯ ಬಣ್ಸಂಗದ ಕೆಲವು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ನನ್ನನ್ನು ಫ್ಲೈಟ್ ಅಲ್ಲಿ ಕರೀತಾ ಇದ್ರು. ಬೆಳಿಗ್ಗೆ 6 ಗಂಟೆವರೆಗೆ ಕಟೀಲು ಮೇಳದ ರಂಗಸ್ಥಳದಲ್ಲಿ ಪದ್ಯ ಹೇಳಿ 9 ಗಂಟೆಗೆ ಫ್ಲೈಟಿಗೆ ನಾನು ಮುಂಬೈಗೆ ಹೋಗಿ ಅಲ್ಲಿ ಪುನಃ ಸಂಜೆ 6 ಗಂಟೆವರೆಗೆ ಪದ್ಯ ಹೇಳಿ ಪುನಃ ಅಲ್ಲಿಂದ 8 ಗಂಟೆ ಫ್ಲೈಟಿಗೆ ರಿಟರ್ನ್ ಮಂಗಳೂರಿಗೆ ಬಂದು ನಮ್ಮ ಮೇಳದ ಆಟದ ಹತ್ರ ಹೋಗಿ ನನ್ನ ಟೈಮ್ಗೆ 2 ಗಂಟೆಗೆ ನನ್ನ ಪದ್ಯಕ್ಕೆ ಕೂತ್ಕೊಳ್ತಾ ಇದ್ದೆ. ಅಲ್ಲಿ ದ್ರೋಹ ಮಾಡ್ತಾ ಇರಲಿಲ್ಲ. ಇಡೀ ನನ್ನ ಕಟೀಲು ಮೇಳದ ಹಿಸ್ಟ್ರಿಯಲ್ಲಿ, ಇತಿಹಾಸದಲ್ಲಿ ನಾನು ರಜೆ ಮಾಡಿರ್ಬೋದು, ನನ್ನ ಹೆಲ್ತ್ ಇಶ್ಯೂಸ್ಗೂ ಫ್ಯಾಮಿಲಿಗೂ ಒಂದು 10-20 ರಜೆ ಮಾಡಿರ್ಬೋದು ಇಡೀ ವರ್ಷಕ್ಕೆ. ನಮಗೆ ಯಾವುದೇ ಹಬ್ಬ ಹರಿದಿನ ಒಂದು ವಾರದಲ್ಲಿ ಶನಿವಾರ ಆದಿತ್ಯವಾರ ಅಂತೇಳಿ ರಜೆ ಇಲ್ಲಲ್ಲ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ಆದ್ರೂ ನಮಗೆ ರಜೆ ಇರುವುದಿಲ್ಲ, ಕಂಟಿನ್ಯೂಸ್ ಆಗಿರ್ತದೆ. ಇಂಥದ್ರಲ್ಲಿ ಒಂದು 10-20 ನಾವು 6 ತಿಂಗಳಿಗೆ 1 ವರ್ಷಕ್ಕೆ ನಾವು ರಜೆ ಮಾಡ್ತೇವೆ. ಅದು ನನ್ನ ಪರ್ಸನಲ್ ವಿಷಯಕ್ಕೆ ನಾನು ರಜೆ ಮಾಡಿರ್ಬೋದೇ ಹೊರತು ಮೇಳದ ಆಟಕ್ಕೆ ರಜೆ ಮಾಡಿ ಹಗಲಿನ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗ್ತಾ ಇರಲಿಲ್ಲ. ಈ ಸಿದ್ಧಾಂತವನ್ನು ನಾನು ಪಾಲಿಸಿದವ. ಕಟೀಲು ಮೇಳದ ಆಟಕ್ಕೆ ಆ ದಿವಸ ಹೋಗುದಿಲ್ಲ ಅಂತ ಹೇಳಿದ್ರೆ ಆ ದಿವಸದ ಎಲ್ಲಾ ಕಾರ್ಯಕ್ರಮಗಳು ಕ್ಯಾನ್ಸಲ್. ನಂದು ಹೋಗ್ತಾನೆ ಇರಲಿಲ್ಲ ಆ ಸಿದ್ಧಾಂತ. ಯಾಕಂದ್ರೆ ಅಲ್ಲಿ ದ್ರೋಹ ಮಾಡಿ ನನಗೆ ಈ ಕಾರ್ಯಕ್ರಮಕ್ಕೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಲ್ಲ ನಾನು ಅಂತ. ಅದಂದ್ರೆ ಆ ಕ್ಷೇತ್ರಕ್ಕೆ ಕೊಡುವ ಗೌರವ, ಅದು ಆ ದೇವಿಗೆ ಕೊಡುವ ಗೌರವ. ನಾನು ಹೋದ್ರೆ ಅಲ್ಲಿಯೂ ಹೋಗ್ತೇನೆ, ಇಲ್ಲದಿದ್ರೆ ಇಲ್ಲ ಅಂತ ಪಾಲಿಸಿಕೊಂಡು ಬಂದಂತವ ನಾನು. ಹಾಗೆ ಫ್ಯಾಮಿಲಿಗೆ ಈಗ ಸ್ವಲ್ಪ ಸಮಯ ಕೊಡ್ಲಿಕ್ಕೆ ಆಗುತ್ತೆ. ಏನ್ ಹೇಳ್ತೀರಾ ಸರ್ ಧರ್ಮಪತ್ನಿಯ ಬಗ್ಗೆ? ಯಾಕಂದ್ರೆ ಯಕ್ಷಗಾನ ಕಲಾವಿದರು ಅಂತ ಬಂದಾಗ ವೆರಿ ಚಾಲೆಂಜಿಂಗ್, ತಮ್ಮ ಪರ್ಸನಲ್ ಲೈಫ್ ಅಂತ ಬಂದಾಗ ಇಲ್ಲಿ ಅವರ ಒಂದು ಸಪೋರ್ಟ್ ಇರಲೇಬೇಕು, ಇಲ್ಲದ್ರೆ ಬಹಳಷ್ಟು ಕಷ್ಟ. ಯಾಕಂದ್ರೆ ಈ ಟೀಕೆ ಟಿಪ್ಪಣಿಗಳ ನಡುವೆ, ಸಮಾಜ ನೋಡುವಂತ ದೃಷ್ಟಿಕೋನಗಳ ನಡುವೆ ಅವರುಗಳು ನಮ್ಗಳಿಗೆ ಬೆನ್ನೆಲುಬಾಗಿರುವಂತದ್ದು. ಅದು ನಮ್ಮ ಸೌಭಾಗ್ಯ ಅಂತ ನನಗೆ ಆಗ ತಂದೆ ತಾಯಿಯವರನ್ನು ಹೇಳಿದ ಹಾಗೆ, ನಮ್ಮನ್ನು ಎಷ್ಟು ಅವರು ಸಹಿಸ್ತಾರೆ ಎನ್ನುವುದಕ್ಕೆ ಅದು ನನ್ನ ದೊಡ್ಡ ಸೌಭಾಗ್ಯ. ಅದು ಕೂಡ ನನಗೆ ತಾಯಿ ಕೊಟ್ಟಂತ ಒಂದು ದೊಡ್ಡ ಗಿಫ್ಟ್ ಅಂತ ಭಾವಿಸ್ತೇನೆ ನಾನು. ಯಾಕಂದ್ರೆ ನನ್ನನ್ನು ಸಹಿಸಿಕೊಂಡು ನಮ್ಮ ಎಲ್ಲ ಆಗು ಹೋಗುಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಮನೆಯ ಯಾವುದೇ ಒಂದು ವಿಷಯದಲ್ಲೂ ನನಗೆ ಒಂದು ನೋವಾಗದ ಹಾಗೆ ಅಥವಾ ನನಗೆ ಒಂದು ಟೆನ್ಷನ್ ಆಗದ ಹಾಗೆ ನೋಡ್ಕೊಂಡಿದ್ದಾರೆ. ಅದು ಒಬ್ಬನ ಏಳಿಗೆಯಲ್ಲಿ ಮುಖ್ಯವಾಗಿ ಇರುವುದು ಆ ಪಾತ್ರ. ನಾವು ಎಷ್ಟು ಹೀರೋಗಳಾಗಿ ಎಷ್ಟು ದುಡ್ಡಿನವರಾಗಿ ಹೇಗೆ ಇದ್ರೂ ಕೂಡ ಮನೆಗೆ ಬರುವಾಗ ಒಂದು ಗ್ಲಾಸ್ ಸಮಾಧಾನದಲ್ಲಿ ನಾವು ನೀರು ಕುಡಿದ್ರೆ ಅದಕ್ಕಿಂತ ದೊಡ್ಡ ಹೊರಗಿನ ಎಷ್ಟು ಟೆನ್ಷನ್ಗಳನ್ನು ನಾವು ಸ್ವೀಕರಿಸಬಹುದು. ನಮಗೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಬೇಕು, ಆ ನೆಮ್ಮದಿ ನನಗೆ ಕೊಟ್ಟಿದ್ದಾರೆ ತಾಯಿ. ಎಸ್ ಎಸ್, ಅದ್ಭುತ ಸರ್. ಜೊತೆಗೆ ತಾವೇ ಪರಿಚಯ ಮಾಡಿಕೊಡ್ಬೇಕು ಸರ್ ತಮ್ಮ ಒಂದು ಸುಂದರ ಕುಟುಂಬವನ್ನ. ಹೌದು, ನಮ್ಮ ಜನತೆಗೆ ಬಡದಿ ನಿರ್ಮಿತಾ, ಮತ್ತೆ ನಿರ್ಮಿತಾ ಅವರು ಮೇಡಮ್, ಮಗ ಹೃದಾನ್, ಈಗ 4th ಸ್ಟ್ಯಾಂಡರ್ಡ್ ಅಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಓದ್ತಾ ಇದ್ದಾನೆ. ಮತ್ತೆ ಮಗಳು ಋತ್ವಿಕಾ UKG. ಇದು ನನ್ನ ಪ್ರಥಮ ಮಗನ ಫೋಟೋ, ಅವನ 1 ವರ್ಷ ಆಗಿದ್ದಾಗ. ಹೌದು, 9 ವರ್ಷಗಳ ಹಿಂದಿನ ಫೋಟೋ.
ಓಕೆ ಓಕೆ ಎಸ್ ಸರ್. ಈಗ ಆ ಕುಟುಂಬಕ್ಕೆ ಒಂದು ಸಮಯವನ್ನು ನೀವು ಕೊಡ್ತೀರಾ? ಇದು ಪ್ರಥಮ ನಾವೊಂದು ಫೋಟೋ ಶೂಟ್ ಅಂತೇಳಿ ಮಾಡಿದ್ವಿ ಇದೆ. ಅದನ್ನ ಹೇಳ್ತಾಳೆ ಹಬ್ಬ ಇವತ್ತಾದ್ರೂ ಒಂದು ಆಯ್ತಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಇದು ಬಿಡುವು ಮಾಡಿಕೊಂಡು ತೆಗೆದಿರೋದು ಒಂದು ಫೋಟೋ ಶೂಟ್ ಅಲ್ವಾ ಸರ್? ಅದು ಕೂಡ ನಮ್ಮ ಅಪ್ಪುಲ್ ಈರಾ ಅಂತ ಹೇಳಿ ಅವರು ತೆಗೆದ ಫೋಟೋ. ಅದು ಅವರ ಒತ್ತಾಯಕ್ಕೆ ಮಾಡಿದ್ದದು, ಇಲ್ಲದ್ರೆ ನಾನು ಸಿಗ್ತಾ ಇರಲಿಲ್ಲ. ಎಸ್ ಎಸ್, ಅವರ ಟೈಮಿಗೆ ಹೋಗಿ ಅವರೇ ಪಾಪ ಹೇಳ್ಕೊಂಡು ಹೋಗಿ ಮಾಡಿಸಿದ. ಎಸ್, ಇದು ಕೂಡ ನಮ್ಮ ವೀಕ್ಷಕರಿಗೋಸ್ಕರ ಪಟ್ಲ ಅವರ ಸುಂದರ ಕುಟುಂಬ ಯಾವ ರೀತಿ ಇದೆ ಅನ್ನುವಂಥದ್ದು ತೋರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್. ಎಸ್ ಸರ್.